ಕರಾವಳಿಯಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವ ನವರಸಗಳ ಕಲೆ ಎನಿಸಿದ ಯಕ್ಷಗಾನ ಗಂಡು ಕಲೆ ಎಂತಲೇ ಪ್ರಸಿದ್ಧಿ. ಆದರೆ ಕೊಕ್ಕರ್ಣಿಯಲ್ಲಿ ಕಳೆದ 27 ವರ್ಷದಿಂದ ಶ್ರೀ ದುರ್ಗಾ ಪರಮೇಶ್ವರಿ ಮಹಿಳಾ ಯಕ್ಷಗಾನ ಮಂಡಳಿಯೊಂದು ಕಾರ್ಯನಿರ್ವಹಿಸಿದ ಪ್ರಥಮ ಮಹಿಳಾ ತಂಡ ಎನಿಸಿಕೊಂಡು ಇದೊಂದು ಅತ್ತೆ ಸೊಸೆಯರ ನೇತೃತ್ವದ ಯಶಸ್ವಿ ಸಂಘ ಎನಿಸಿದೆ. ಯಕ್ಷಗಾನ ಮೇಳದ ಸ್ತ್ರೀವೇಷ ಕಲಾವಿದರಾದ ದಿವಂಗತ ಕೊಕ್ಕರ್ಣೆ ನರಸಿಂಹ ಕಾಮತ್ ಅವರ ಮೊಮ್ಮಗಳು ಜ್ಯೋತಿ ಮಾಧವ ಪ್ರಭು ಬಾಲ್ಯದಿಂದಲೇ ಯಕ್ಷಗಾನ ಕಲೆಯ ಆಸಕ್ತಿಯನ್ನ ಹೊಂದಿ ಅವರದ್ದೇ ನೇತೃತ್ವದಲ್ಲಿ 27 ವರ್ಷದ ಹಿಂದೆ ಮಹಿಳಾ ತಂಡವೊಂದನ್ನು ಕಟ್ಟಿ ಹವ್ಯಾಸಿಯಾಗಿ ಗಣೇಶೋತ್ಸವ, ಶಾರದೋತ್ಸವದಲ್ಲಿ ನಿಗದಿಯ ಸಮಯದ ಪುರಾಣ ಯಕ್ಷಗಾನ ಪ್ರಸಂಗವನ್ನ ಪ್ರದರ್ಶನ ಮಾಡುತ್ತಿದ್ದಾರೆ. ವಿಶೇಷ ಅಂದ್ರೆ ಅತ್ತೆ ಸೊಸೆಯರು ಹೆಚ್ಚಾಗಿ ವಿರುದ್ಧ ಆಸಕ್ತಿ ಮತ್ತು ವಿಚಾರಧಾರೆಯಾಗಿದ್ರೆ ಇವರ ತಂಡದಲ್ಲಿ ನಡೆಯುವ ಪುರಾಣ ಪ್ರಸಂಗದ ದ್ರೌಪದಿ ಪ್ರತಾಪದಲ್ಲಿ ಅತ್ತೆ ಅರ್ಜುನ, ಸೊಸೆ ಭೀಮ, ಶಶಿಪ್ರಭೆಯಲ್ಲಿ ಅತ್ತೆ ಶಶಿಪ್ರಭೆಯಾದ್ರೆ ಸೊಸೆ ಮಾತಾಂಡ ಅತ್ತೇಚ, ಮಹಿಷಮರ್ದಿನಿಯಲ್ಲಿ ಅತ್ತೆ ದೇವೇಂದ್ರ, ಸೊಸೆ ದೇವಿ, ಹೀಗೆ ಇವರ ಕಲಾ ಜೀವನ ಮತ್ತು ಗೃಹ ಜೀವನದ ಹೊಂದಾಣಿಕೆ. ಕೊಕ್ಕರ್ಣಿಯ ಸಾರ್ವಜನಿಕ ಶಾರದೋತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಇವರ ತಂಡದ 12 ಮಂದಿ ಸದಸ್ಯರಿಂದ 3 ಗಂಟೆಗಳ ಅವಧಿಯ ಮಹಿಷಮರ್ದಿನಿ ಯಕ್ಷಗಾನ ಪ್ರಸಂಗದಲ್ಲಿ ಜರುಗಿ ತಂಡದ ಎಲ್ಲ ಸದಸ್ಯರ ಕಲಾ ಪ್ರತಿಭೆ ಮೆರೆದು ಮಹಿಳೆಯರು ಕೂಡ ಯಕ್ಷಗಾನ ಕಲೆಯನ್ನ ಉಳಿಸಿ ಬೆಳೆಸಲು ಸಾಧ್ಯ ಎನ್ನುವುದಕ್ಕೆ ಸಾಕ್ಷಿಯಾಗಿದ್ದಾರೆ. ನಮ್ಮ ಅತ್ತೆಯವರು ಸತತ 27 ವರ್ಷಗಳಿಂದ ಈ ಒಂದು ದುರ್ಗಾ ಪರಮೇಶ್ವರಿ ಮಹಿಳಾ ಯಕ್ಷಗಾನ ಮಂಡಳಿಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ನಾನು ಮದುವೆಯಾಗಿ ಬಂದ ನಂತರ ಈ ಒಂದು ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿ ಅವರೊಂದಿಗೆ ಯಕ್ಷಗಾನದಲ್ಲಿ ಪಾತ್ರವನ್ನು ಕೂಡ ಮಾಡ್ತಾ ಇದ್ದೇನೆ. ಅದೇ ರೀತಿ ಅವರಿಗೆ ಸಹಕಾರವನ್ನು ಕೂಡ ನೀಡ್ತಾ ಇದ್ದೇನೆ. ನಮ್ಮ ಈ ಒಂದು ತಂಡದಲ್ಲಿ ಅನೇಕ ಉತ್ತಮವಾದ ಕಲಾವಿದರಿದ್ದಾರೆ. ನಾವು ಅನೇಕ ಕಡೆ ಪ್ರದರ್ಶನವನ್ನು ನೀಡಿ ಜನಮೆಚ್ಚುಗೆಯನ್ನು ಕೂಡ ಪಡೆದುಕೊಂಡಿದ್ದೇವೆ. ಇದೇ ರೀತಿ ನಾವು ಕಳೆದ ವರ್ಷದ ಶರನ್ನವರಾತ್ರಿಯಲ್ಲಿ ಕಂಸವಧೆ ಎನ್ನುವ ಒಂದು ಯಕ್ಷಗಾನವನ್ನು ಮಾಡಿ ಅದರಲ್ಲಿ ನಾನು ಹಾಸ್ಯಗಾರನ ಪಾತ್ರವನ್ನು ಮಾಡಿದ್ದೇನೆ. ಇದು ಜನರ ಮೆಚ್ಚುಗೆಯೂ ಕೂಡ ಪಾತ್ರನಾಗಿದ್ದೇನೆ. ಅದೇ ರೀತಿ ಈ ವರ್ಷದ ಶರನ್ನವರಾತ್ರಿ ಉತ್ಸವದಲ್ಲಿ ಮಹಿಷಮರ್ದಿನಿ ಎನ್ನುವ ಒಂದು ಕಥೆಯನ್ನು ಆರಿಸಿಕೊಂಡು ಆ ಒಂದು ಕಥೆಯಲ್ಲಿ ನಾನು ದೇವಿಯ ಪಾತ್ರವನ್ನು ಮಾಡಿದ್ದೇನೆ. ಸುಮಾರು 27 ವರ್ಷಗಳಿಂದ ದುರ್ಗಾ ಪರಮೇಶ್ವರಿ ಮಹಿಳಾ ಯಕ್ಷಗಾನ ಸಂಘದ ಅಧ್ಯಕ್ಷೆಯಾಗಿ ಯಕ್ಷಗಾನ ಪ್ರದರ್ಶನವನ್ನು ನೀಡುತ್ತಾ ಬಂದಿದ್ದೇನೆ. ಹಾಗೆ ನಮಗೆ ಇದಕ್ಕೆ ಆಸಕ್ತಿ ನಮ್ಮ ತಾಯಿ ರತ್ನಮ್ಮನವರು ಹಾಗೂ ನಮ್ಮ ತಂದೆ ರಮಾನಾಥ ನಾಯಕರವರು, ಹಾಗೆ ನಮ್ಮ ಅಜ್ಜ ನರಸಿಂಹ ಕಾಮತ್ರವರು ಸುಪ್ರಸಿದ್ಧ ಬಡಗುತಿಟ್ಟಿನ ಸ್ತ್ರೀ ವೇಷಧಾರಿ. ಅವರಿಂದಾಗಿ ನಾವು ಈ ಯಕ್ಷಗಾನ ಕಲೆಯನ್ನು ಮುಂದುವರಿಸಿಕೊಂಡು ಕಲಿತು ಅಭ್ಯಸಿಸಿ ಹಾಗೆ ನಮ್ಮ ಆಸಕ್ತ ಕಲಾವಿದ ಹೆಣ್ಣು ಮಕ್ಕಳಿಗೆಲ್ಲ ಕಲಿಸಿಕೊಟ್ಟು ಯಕ್ಷಗಾನ ಪ್ರದರ್ಶನವನ್ನು ನೀಡುತ್ತಾ ಬಂದಿದ್ದೇವೆ. ಹಾಗೆ ಈ ವರ್ಷ ಶರನ್ನವರಾತ್ರಿ ಉತ್ಸವ ಸಮಿತಿಯಲ್ಲಿ ನಮಗೆ ಒಂದು ಕಾರ್ಯಕ್ರಮ ನೀಡಲಿಕ್ಕೆ ಅವಕಾಶ ಕೊಟ್ಟಿದ್ದರು. ಅದರಲ್ಲಿ ಮಹಿಷಮರ್ದಿನಿ ಎನ್ನುವಂತಹ ಯಕ್ಷಗಾನ ಪ್ರದರ್ಶನವನ್ನು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾಪುರ. Inspiring excellence since 1985, the Dr. M.V. Shetty Memorial Trust Institutions, founded by late Dr. M. Ram Gopal Shetty, has many firsts to its credit. The first nursing college in private sector, the first physiotherapy college in Karnataka, and the first private speech and hearing college in Karnataka. The trust hosts 9 colleges and centers for physiotherapy, speech and language therapy and special school. Quality education, high professionalism and overall development is the hallmark of Dr. M.V. Shetty Memorial Trust Institutions. The programs offered by the Trust: Bachelor programs, BSc Nursing, Post Basic BSc Nursing, Bachelor of Physiotherapy, Bachelor of Speech and Hearing, Bachelor of Medical Lab Technology, Bachelor of Education, Bachelor of Social Work, Bachelor of Computer Applications, Master programs, MSc Nursing, Master of Physiotherapy, Master of Speech and Hearing, Master of Medical Lab Technology, Master of Social Work, Doctoral programs, PhD in Physiotherapy, PhD in Speech and Hearing, Diploma programs, General Nursing and Midwifery, Diploma in Medical Lab Technology, PG Diploma in Bharatanatyam,
Contact Academic Associate. Mobile number 9483414480.